ವರ್ಷದಿಂದ ನಾವು ಸಮುದಾಯ ಸಂಘಟನೆಯವರ ಜೊತೆ ಕೆಲಸ ಮಾಡಲಿಕ್ಕೆ ಇನ್ನೊಂದು 5 ವರ್ಷ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಮೂಲತಃ ಆಶಯ ಇಷ್ಟೇ, ಉಳ್ಳಾಳ ಸರ್ವ ಜನಾಂಗದ ಒಂದು ಶಾಂತಿಯ ತೋಟ ಆಗಿದೆ. ಇದೇ ಸೆಂಟೆನ್ಸ್ನಲ್ಲಿ ಹೇಳಿಬಿಡ್ತಾರೆ, ಅದು ಮೂಲ ಆಶಯ. ಅದಕ್ಕೆ ಯಾವುದೆಲ್ಲ ರೀತಿಯಲ್ಲಿ ನಾವು ಒಟ್ಟೊಟ್ಟಿಗೆ ಕೆಲಸಗಳನ್ನಾಗ್ಬೋದು. ಉಳ್ಳಾಳದ ತ್ಯಾಜ್ಯ ನಿರ್ವಹಣೆಗೆ ನಾವು ಶುರು ಮಾಡಿದ್ದೇವೆ. ಅದರ ನಂತರ ಇಲ್ಲಿವರೆಗೆ ಈಗ ಬಂದು ಬಹಳಷ್ಟು ಸಂಘ ಸಂಘಟನೆಯವರು ಕೂಡ ಉಳ್ಳಾಳದ ಒಂದು ಶ್ರೇಯಸ್ಸಿನ ಬಗ್ಗೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ, ನಮ್ಮ ಜೊತೆ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಈ ಸಂದರ್ಭಕ್ಕೆ ಸದ್ಭಾವನಾ ವೇದಿಕೆಯ ಒಂದು ಸದಸ್ಯನಾಗಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇದು ಬಹಳ ಒಳ್ಳೆಯದು, ಬಹಳ ಅಗತ್ಯ ಇದೆ ಅಂತ ನಮ್ಮ ಸಮಾಜದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತೊಂದು ವ್ಯಸನ ಮುಕ್ತ ಅಂತ ಹೇಳಿ ಚಟುವಟಿಕೆಗಳನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಇದ್ದೀವಿ. ಇದಕ್ಕೆ ನಾನೊಂದು ಸೋಷಿಯಲ್ ಸೈನ್ಸ್ ರಿಸರ್ಚರ್ ಆಗಿದ್ದು, ನಾನು ಓದಿರುವುದು ಅದನ್ನೇ. ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಅದನ್ನು ಎದುಕೊಂಡು ವ್ಯಸನ ಮತ್ತು ವ್ಯಸನ ಮುಕ್ತದ ಬಗ್ಗೆ ಸ್ಪಷ್ಟವಾಗಿ ಏನು ವ್ಯಸನ ಗ್ರಸ್ತ ಸಮಾಜ ಅಂತ ಹೇಳಿದ್ರೆ ದಯಮಾಡಿ ನಾವು ತಿಳ್ಕೊಳ್ಬೇಕು, ಅದು ಒಂದು ರೋಗದ ಲಕ್ಷಣ. ಅದು ನಮ್ಮ ಸಮಾಜದಲ್ಲಿ ರೋಗ ಇದೆ ಅಂತ ಹೇಳುವುದಕ್ಕೆ ಇಮಿಡಿಯೇಟ್ ಆಗಿ ನಮಗೆ ಗೊತ್ತಾಗುತ್ತೆ. ವ್ಯಸನಗ್ರಸ್ತ ಆಗ್ತಾ ಇದೆ ಅಂತ ಹೇಳಿದ್ರೆ ಏನೋ ಸಮಸ್ಯೆ ಇದೆ ನಮ್ಮ ಸಮಾಜದಲ್ಲಿ. ಬಹಳ ಸ್ಪಷ್ಟವಾಗಿ ನೋಡ್ಬೇಕಂತ ಹೇಳಿದ್ರೆ ಈ ವ್ಯಸನ ಗ್ರಸ್ತ ಆಗುವಂತಹ ವಯೋಮಿತಿಯನ್ನು ನೀವು ನೋಡಿದ್ರೆ ಹದಿಹರೆಯದವರು, ಯುವ ಜನರು ಹೆಚ್ಚಾಗಿ ಆಗ್ತಾ ಇದೆ, ಎಲ್ರಿಗೂ ಗೊತ್ತಿದೆ. ಅದರ ಅಂಕೆ ಸಂಖ್ಯೆಗಳನ್ನೆಲ್ಲ ಹೇಳಲಿಕ್ಕೆ ನಾವು ಹೋಗುವುದಿಲ್ಲ. ಮೂಲತಃವಾಗಿ 2-3 ವಿಚಾರ ನಾವೇನು ಮಾಡಬಹುದು. ಸದ್ಭಾವನಾ ವೇದಿಕೆ ಉಳ್ಳಾಳದಂತಹ ಪ್ರದೇಶದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದು ಏನಂತ ಹೇಳಿದ್ರೆ, ಬಹಳಷ್ಟು ಜನ ವಿದ್ಯಾವಂತರಿದ್ದಾರೆ, ಹೆಣ್ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ. 42 ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ, PUC ಕಾಲೇಜುಗಳಿದೆ ಉಳ್ಳಾಳ ವ್ಯಾಪ್ತಿಯಲ್ಲಿ. ಹೆಣ್ಣು ಮಕ್ಕಳ ಲಿಟ್ರಸಿ ರೇಟ್ ನಮ್ದು 2011ಗೆ ಸಂಬಂಧ ನೋಡಿದರೆ 94%, 2011ಗೆ ವಿಮೆನ್ಸ್ ಲಿಟ್ರಸಿ 89%. ಆಯ್ತಾ? ಸೊ ಈ ಎಲ್ಲ ಅಂಕೆ ಸಂಖ್ಯೆಗಳು ಇದ್ರೂ ಕೂಡ ಕಸಗಳು ರಾಶಿ ಬೀಳ್ತಾ ಇರುವಂಥದ್ದು ಒಂದು ರೋಗ ಲಕ್ಷಣದ ಒಂದು ಸೂಚ್ಯ. ಇದು ಉದಾಹರಣೆಗಳನ್ನು ಕೊಟ್ಟು ಈಗ ವ್ಯಸನಗ್ರಸ್ತಕ್ಕೆ ಬರ್ತದೆ. ವ್ಯಸನಗ್ರಸ್ತದಲ್ಲಿ ಪ್ರಮುಖವಾಗಿ ನಾವೊಂದು ತಂದೆ ತಾಯಿ ಆಗಿದ್ದುಕೊಂಡು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಯುವ ಜನರಿಗೆ ಮತ್ತು ಹದಿಹರೆಯದ ಜನರಿಗೆ ಅತೀವವಾದ ಒತ್ತಡಗಳು ಬರ್ತಾ ಇದೆ. ಆ ಒತ್ತಡಗಳನ್ನು ಹೊರಗಿನವರು ಯಾರು ತರೋದಲ್ಲ, ನಾವು ಮತ್ತು ನೀವೇ ಕೊಡ್ತಾ ಇದ್ದೀವಿ. ಉದಾಹರಣೆ ಒಂದು ಕೊಡ್ತಾ ಇದ್ದೀವಿ. ನಿಮ್ಮ ಮಕ್ಕಳಲ್ಲಿ 5 ಮಕ್ಕಳಿರ್ಬೋದು, 3 ಮಕ್ಕಳಿರ್ಬೋದು, 2 ಈಗ ಕಡಿಮೆ ಮಕ್ಕಳಾಗಿದೆ. ಎಲ್ಲ ಮಕ್ಕಳಿಗೆ ಕೂಡ ಒತ್ತಡ ಹಾಕುವಂಥದ್ದು, ಇದೇ ರೀತಿ ನೀನು ಅಚೀವ್ ಮಾಡಬೇಕು, ಈ ರೀತಿ ಬರಬೇಕು, ಪಕ್ಕದ ಮನೆಯವರ ಥರನೇ ಆಗ್ಬೇಕಂತ ಹೇಳೋದು ಶೈಕ್ಷಣಿಕವಾಗಿ ಒತ್ತಡ ಫಸ್ಟ್ ಸ್ಟಾರ್ಟ್ ಆಗೋದು ಮನೆಯಲ್ಲಿ ಪೋಷಕರಿಂದ. ದಯಮಾಡಿ ಅರ್ಥ ಮಾಡಿಕೊಳ್ಳಿ. ತಂಗಿ ತರನೇ ಹುಡುಗನು ಕೂಡ ಇರಬೇಕು, ಹುಷಾರಿರ್ಬೇಕಂತ ಹೇಳುವಂಥದ್ದು. ಬಟ್ ವಾಸ್ತವದಲ್ಲಿ ಅದು ಇಲ್ಲ. ದಯಮಾಡಿ ನೀವು ಅರ್ಥ ಮಾಡಿಕೊಳ್ಳಿ. ನೀವು ಕೂಡ ನಿಮ್ಮ ಅಣ್ಣ ತಮ್ಮಂದಿರ ಥರ, ಅಕ್ಕ ತಂಗಿರ ಥರ ಇಲ್ಲ, ನೀವು ಭಿನ್ನವಾಗಿದೆ. ಈ ವಾಸ್ತವ ಮನೋವಿಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಎವ್ರಿಬಡಿ ಈಸ್ ಯುನೀಕ್. 5 ಬೆರಳುಗಳು ಹೇಗಿದೆ ಹಾಗಿರ್ತದೆ. ಬಟ್ ನಾವೇನು ಮಾಡ್ತೇವೆ, ನಮ್ಮ ಶಿಕ್ಷಣದ ವ್ಯವಸ್ಥೆ ಏನು ಮಾಡ್ತದೆ, ನಿರಂತರವಾದ ಒತ್ತಡವನ್ನು ಕಾಂಪಿಟೇಷನ್ನಲ್ಲಿ ಆಗ್ತದೆ. ಅದಕ್ಕೋಸ್ಕರ ಬೇಕಾದಷ್ಟು ಸಂಘ ಸಂಸ್ಥೆಗಳು, ಟ್ಯೂಷನ್ ಕೊಡುವ ಸಂಸ್ಥೆಗಳು, ಶಾಲೆಗಳು. ಮಂಗಳೂರಿನನ್ನು ನಾವು ಎಜುಕೇಷನ್ ಫ್ಯಾಕ್ಟ್ರಿ ಅಂತ ಹೇಳೋದು, ತಮಾಷೆ ಮಾಡ್ತೀವಿ. ಎಜುಕೇಷನ್ ಸಿಸ್ಟಮ್ನಲ್ಲಿ ಎಜುಕೇಷನ್ ಫ್ಯಾಕ್ಟ್ರಿ ಯಾಕಂತ ಹೇಳಿದ್ರೆ, ಹೇಗೆ ನಾನು ನಿನ್ನನ್ನು ಹೆಚ್ಚು ಮಾರ್ಕಿನಿಂದ ಪಾಸ್ ಮಾಡಿಸ್ತೇನೆ ಅಂತ ಹೇಳುವಂಥ. ಸೊ ಹೆಚ್ಚು ಮಾರ್ಕ್ನಲ್ಲಿ ಪಾಸ್ ಆಗುವವನಿಗೆ ನಿಜವಾಗಿ ಅವನಾಗಿರುವ ಸಾಮರ್ಥ್ಯ ಬಿಟ್ಟು ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಆಗುದೇ, ಅದು ತಿಳ್ಕೊಳ್ಳಿ, ಅನನ್ಯವಾಗಿರುವವನು. ಆದರೆ ಪೋಷಕರಾದವರು ನಿಮ್ಮ ಮಕ್ಕಳಲ್ಲಿ ಏನು ಅನನ್ಯತೆ ಇದೆ ಅಂದರೆ, ಯುನೀಕ್ನೆಸ್ ಏನಿದೆ ನಿಮ್ಮ ಮಗುವಿನಲ್ಲಿ ಎಂಬುದನ್ನು ಕಂಡುಕೊಡ್ಲಿಕ್ಕೆ ನೀವು ಶುರು ಆದರೆ, ಈ ಆಂದೋಲನದ ನಿಜವಾದ ಫಸ್ಟ್ ನೀವು ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಣು ಮಗು ಮತ್ತು ಗಂಡು ಮಗು ಭಿನ್ನ ಇದೆ. ಆ ಮಗುವಿನ ಭಿನ್ನತೆ, ದೈಹಿಕದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಮಾನಸಿಕವಾಗಿ ಆಲೋಚನೆ ಮಾಡುವಂಥದ್ದು ಸಾಮರ್ಥ್ಯಗಳು, ಕೌಶಲ್ಯಗಳು, ಇದು ಭಿನ್ನವಾಗಿರ್ತದೆ. ಇದು ಇದೆ, ಅದನ್ನು ನೆಗೆಟಿವ್ ಆಗಿ ನೋಡದೆ ಪಾಸಿಟಿವ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತಾ?
ಸರಿಯಪ್ಪ, ನೀನು ಹೆಣ್ಣು ಮಗಳು ಚೆನ್ನಾಗಿ ಒಳ್ಳೆ ಮಾರ್ಕ್ ತರ್ತಾಳೆ, ನೀನು ಚೆನ್ನಾಗಿ ಕೆಲಸ ಮಾಡುವಂಥದ್ದು, ಓಡುವಂಥದ್ದು, ಬೇರೆ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತೀಯ ಅಂತ ನೀವು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ನೀವು ಸಾಧ್ಯ ಆದರೆ ಅದು ಮೊದಲನೇ ಅಭಿಯಾನದ ಫೌಂಡೇಶನ್. ಇದಕ್ಕೆ ದೊಡ್ಡದೇನು ನೀವು ಮಾಡಬೇಕಾಗಿಲ್ಲ, ಆಯ್ತಾ? ಇದು ನನ್ನ ಫ್ಯಾಮಿಲಿಯಲ್ಲೇ ಇದ್ದದ್ದನ್ನು ನಾನು ಹೇಳ್ತೇನೆ. ಇದಕ್ಕೆ ಸಪ್ರೇಟ್ ಆದ ಡಿಪಾರ್ಟ್ಮೆಂಟ್ಗಳು ಕೂಡ ಇದೆ. ನಮ್ಮ ಶಾಲೆಯಲ್ಲಿ ಆಗಲಿ ಎಲ್ಲ ಮಕ್ಕಳಲ್ಲಿ ಎಲ್ಲರನ್ನೂ ಕೂಡ ಉತ್ತಮವಾಗಿ ಮಾಡಬೇಕಂತೆ ಟೀಚರ್ಗಳು ಕೂಡ ಟ್ರೈನಿಂಗ್ ಆಗಿವೆ. ಪ್ರೈವೇಟ್ ಶಾಲೆಯಲ್ಲಿ ನೀವು ನಡೆಸ್ತಾ ಇದ್ರೆ ದಯಮಾಡಿ ತಿಳ್ಕೊಳ್ಳಿ, ಕಲಿತಿರುವ ದೊಡ್ಡ ಹುಡುಗರನ್ನು 9ನೇ ಕ್ಲಾಸಿನಿಂದ ನೀವು TC ಕೊಟ್ಟು ಹೊರಗೆ ಕಳಿಸ್ತೀರಿ. ಹೌದಾ? ಯಾಕೆ? ಇಲ್ಲದಿದ್ರೆ ನಿಮಗೆ ಡಿಪಾರ್ಟ್ಮೆಂಟ್ನ ಕಾಂಪಿಟೇಷನ್ನಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಆದ್ದರಿಂದ ನಿಮಗೆ ಉತ್ತಮವಾಗಿ ಮಾರ್ಕ್ ತೆಗೆದುಕೊಳ್ಳೋ ಮಕ್ಕಳು ಮಾತ್ರ ಬೇಕಾಗುತ್ತೆ. ಆಟೋಮ್ಯಾಟಿಕ್ ಆಗಿ ನೀವು ಎಲಿಮಿನೇಟ್ ಮಾಡ್ತೀರಿ. ಶಾಲೆಯ ಮನೆ ಬಗ್ಗೆ ಹೇಳಿದೆ, ಈಗ ಶಾಲೆ ಬಗ್ಗೆ ಹೇಳ್ತಾ ಇದ್ದೀನಿ. ಶಿಕ್ಷಣದಲ್ಲಿ BEd PCH ಎಲ್ಲ ಟ್ರೈನಿಂಗ್ ಆದ ಟೀಚರ್ಗಳು ಕೂಡ ಮಕ್ಕಳನ್ನು ಒಂದೇ ರೀತಿಯ ಮೋಲ್ಡ್ನಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತಾರೆ ಫ್ಯಾಕ್ಟ್ರಿಯಲ್ಲಿ. ಅದರಲ್ಲಿ ಕಾಂಪಿಟೇಷನ್ನಲ್ಲಿ ಬರದೇ ಇರುವಂಥ ಮಕ್ಕಳು ಹಿಂದಿನದ ಬಾಗಿಲಿನಿಂದ ಹೊರದಬ್ಬಲ್ಪಡ್ತಾರೆ. ಈ ಹೊರದಬ್ಬಲ್ಪಟ್ಟ ಮಕ್ಕಳು ಅವರು ಮನೆಯಿಂದ ಒತ್ತಡ, ಶೈಕ್ಷಣಿಕವಾಗಿ ಒತ್ತಡ, ಅವರ ಪಿಯರ್ ಗ್ರೂಪ್ಸ್, ಅವರ ಜೊತೆ ಇರುವಂಥ ಅವನು ಪಾಸ್ ಆಗಿದ್ದಾನೆ, ಮೇಲೆ ಹೋಗಿದ್ದಾನಂತೆ, ಅವನ ಮೇಲೆ ಒತ್ತಡ ಬಂದುಬಿಡ್ತದೆ. ಆಗ ಆಟೋಮ್ಯಾಟಿಕ್ ಆಗಿ ಆ ಪರ್ಟಿಕ್ಯುಲರ್ ಏಜ್ ದಯಮಾಡಿ ನೀವು ತಿಳ್ಕೊಳ್ಳಿ, ದೈಹಿಕವಾಗಿ ಬದಲಾವಣೆಗಳು ಕೂಡ ಆಗುತ್ತೆ. ಅಡಾಲಸೆಂಟ್ ಏಜಲ್ಲಿ, ಆ ಏಜ್ನಲ್ಲಿ ಅದು ಹೆಣ್ಮಕ್ಕಳಿರ್ಬೋದು ಗಂಡು ಮಕ್ಕಳಿರ್ಬೋದು, ನಿಮ್ಮದು ಅವರ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ನೀವು ಅರ್ಥೈಸಿಕೊಳ್ಳದಿದ್ದರೆ ಆಟೋಮ್ಯಾಟಿಕ್ ಆಗಿ ಯಾರು ಸುಲಭವಾಗಿ ಅರ್ಥೈಸಿಕೊಳ್ತಾರೆ ಅಥವಾ ಯಾವಾಗ ಅದರಿಂದ ಪಲಾಯನ ಮಾಡಬೇಕಂತ ಹೇಳಿದಾಗ ತಕ್ಷಣವಾಗಿ ಅವರಿಗೆ ಸಿಗುವಂಥದ್ದು ಹೇಳಿ, ನಾನು ಹೇಳಬೇಕಾದ್ರೆ ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ. ಗೆಳೆಯರ ನಡುವೆ ಸಿಗುತ್ತೆ, ಅದು ಗಾಂಜಾ ಸಿಗ್ಬೋದು, ಸಿಗರೇಟ್ ಸಿಗ್ಬೋದು, ಅಥವಾ ಮದ್ಯ ವ್ಯಸನಗಳು ಸಿಗ್ಬೋದು. ಅದು ತಾತ್ಕಾಲಿಕ ಪರಿಹಾರಕ್ಕೋಸ್ಕರ ಈ ಒತ್ತಡಗಳನ್ನು ತಾಳಲಾರದೆ, ನಾವು ಸೈಕಾಲಜಿಸ್ಟ್ನಲ್ಲಿ ಇದನ್ನೇ ಹೇಳುವುದು. ಅವರಿಗೆ ಕೌನ್ಸಿಲರ್ ಅನ್ನು ನೀವು ಹಣ ಕೊಟ್ಟು ಮಾಡೋದಕ್ಕಿಂತ ಮುಂಚೆ ತಂದೆ ತಾಯಿಯಾಗಿ ನೀವು ಕೌನ್ಸಿಲರ್ ಆಗಬಹುದೇ? ಹದಿಹರೆಯದ ಮಕ್ಕಳ ಜೊತೆ ತಂದೆ ತಾಯಿಗಳ ಸಂಬಂಧ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮಕ್ಕಳ ರೀತಿ ಇರುವುದಿಲ್ಲ, ಪೈಪೋಟಿ, ಕಾಂಪಿಟೇಷನ್. ಅಂದ್ರೆ ಮಕ್ಕಳನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ, ಅವ್ರಿಗೆ ಟೆನ್ಷನ್ ಆಗ್ತದೆ. ಒಂದು. ಎರಡನೇದು, ಅದು ನಮ್ಮ ಸಮಾಜದ ನಿಜವಾದ ಇದು ಏನು ವೀಕ್ ಏರಿಯಾನು ತೋರಿಸುತ್ತೆ. ಲೈಂಗಿಕವಾಗಿ ಬದಲಾವಣೆಗಳು ಬರ್ತದೆ ಹೆಣ್ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ ಬರ್ತದೆ. ಅದನ್ನು ಮುಕ್ತವಾಗಿ ಯಾರು ಮಾತಾಡಬೇಕು? ತಂದೆ ಹೇಳ್ಬಿಡ್ತಾನೆ, ತಾಯಿ ಮಾತಾಡ್ಬಿಡ್ಲಿ ಅಂತ. ತಾಯಿ ಹೇಳ್ತಾರೆ ಇಲ್ಲ ಟೀಚರ್ ಹೇಳಲಿ ಅಂತ. ನಮ್ಮ ಎಜುಕೇಶನ್ ಹೈಯೆಸ್ಟ್ ಲಿಟ್ರಸಿ ಇದ್ದವರು ನಮ್ಮ ಮಕ್ಕಳ ಜೊತೆ ಮುಕ್ತವಾಗಿ ಮಾತನಾಡಿ ಒಂದು ಸಂವೇದನಾಶೀಲತೆಯಿಂದ, ಇದು ಅರ್ಥ ಆಗುತ್ತೆ ನನಗೆ, ಇದು ನಾನು ಕೂಡ ಈ ಒಂದು ಹಂತವನ್ನು ತಲುಪಿ ಬಂದಿದ್ದೇನೆ, ಇದನ್ನು ಯಾವ ರೀತಿ ಮಾಡಬೇಕೆಂಬ ರೀತಿಯ ಮಾತನಾಡುವಂತಹ ಸಹಪಾಠಿ ಆಗಬೇಕು ನೀವು ವಿನಃ, ಫ್ರೆಂಡ್ ಆಗಬೇಕೆ ವಿನಃ ನೀವು ತಂದೆ ತಾಯಿಯಾಗಿದ್ದುಕೊಂಡು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಒತ್ತಡ ಹಾಕುವಂಥದ್ದು ಮತ್ತೆ ಹೊಡೆಯುವುದು ಬಡಿಯುವುದು ಮಾಡಿದರೆ ಈ ಮಕ್ಕಳು ಬೇರೆ ಎಲ್ಲಿ ಹೋಗ್ಬೇಕು ಅಲ್ವಾ? ಇದಕ್ಕೆ ಉತ್ತರ ಹೊರಗೆ ಇಲ್ಲ, ನಮ್ಮೊಳಗೆ ಇದೆ. ಸೊ ವ್ಯಸನ ಮುಕ್ತ ಸಮಾಜ ಮಾಡಬೇಕು ಅಂತ ಹೇಳಿದ್ರೆ ವ್ಯಸನಗ್ರಸ್ತ ಆಗಿರೋದಕ್ಕೆ ಕಾರಣ ಏನು ಅಂತ ನಾನು 2 ಪಾಯಿಂಟನ್ನು ಹೇಳಿದೆ. ಒಂದು, ಕೌಟುಂಬಿಕವಾಗಿ ಒತ್ತಡಗಳು ತುಂಬ ಬರ್ತದೆ. ಅವರ ಕುಟುಂಬದ ಮಕ್ಕಳು ಹೀಗೆ ಆಗಿದೆ, ಹೀಗೆ ಆಗಿದೆ, ನೀನಾಗಬೇಕು, ನೀನಾಗದಿದ್ದೀರಿ ಅಂತ ಒತ್ತಡಗಳು ಬರ್ತದೆ. ಶಾಲೆಯಲ್ಲಿ ಹೋದಾಗ ಟೀಚರ್ನವರಿಗೆ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಮೇಲೆ ಪ್ರಭಾವ ಇದೆ, ದಯಮಾಡಿ ತಿಳ್ಕೊಳ್ಳಿ. ಅವರು 10ನೇ ಕ್ಲಾಸ್ನ ಪರೀಕ್ಷೆಯಲ್ಲಿ ಪರ್ಸೆಂಟೇಜ್ 40ಕ್ಕಿಂತ ಕಡಿಮೆ ಬಂದರೆ DDPA ಲೆಟರ್ ಬರುತ್ತೆ ಅವರಿಗೆ, ಯಾಕೆ ನಾವು ನಿಮ್ಮ ಲೈಸೆನ್ಸ್ ಅನ್ನು ರಿನ್ಯೂ ಮಾಡಬೇಕು. ಸೊ ಪ್ರೈವೇಟ್ ಮ್ಯಾನೇಜ್ಮೆಂಟ್ನವರಿಗೆ ತುಂಬ ಒತ್ತಡ ಬಂದುಬಿಡ್ತಾರೆ. ಆದ್ದರಿಂದ 9ನೇ ಕ್ಲಾಸ್ನಲ್ಲಿ ಅವರು ರೀಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನನ್ನ ಫ್ಯಾಮಿಲಿಯಲ್ಲಿ ಆಗಿದೆ, ನನ್ನ ತಮ್ಮನ ಮಕ್ಕಳಿಗೆಲ್ಲ. ಇದು ಬಹಳ ಇಂಪಾರ್ಟೆಂಟ್, ದಯಮಾಡಿ ಇದನ್ನು ತಿಳ್ಕೊಳ್ಳಿ. ಡಿಸೆಬಿಲಿಟಿ ಅಲ್ಲ, ನಾವು ಅದನ್ನು ಎಬಿಲಿಟಿ, ಸ್ಪೆಷಲ್ ಎಬಿಲಿಟಿ ಅಂತ ಹೇಳೋದು. ನಿಮ್ಮ ಮಕ್ಕಳಿರುವ ಸ್ಪೆಷಲ್ ಎಬಿಲಿಟಿಯನ್ನು ಗುರುತಿಸಲಿಕ್ಕೆ ಆಗುತ್ತಾ? ನೀವು ಬರೀ ಮಾರ್ಕ್ಸ್ನಲ್ಲಿ ನೋಡ್ತಾ ಇದ್ರೆ ನಾಳೆ ನಿಮ್ಮ ಮಗು ಕೂಡ ವ್ಯಸನಗ್ರಸ್ತ ಆಗ್ತದೆ. ನನ್ನ ಎಚ್ಚರಿಕೆಯನ್ನು ಕೊಡ್ತೇನೆ, ದಯಮಾಡಿ ನಿಮಗೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕೌನ್ಸಿಲಿಂಗ್ನ ಅಗತ್ಯ ಉಳ್ಳಾಳದಲ್ಲಿರುವ ತಂದೆ ತಾಯಿಗಳಿಗೆ ಬೇಕಾಗಿದೆ ಸರ್. ನಾವು ಅದಕ್ಕೆ ಏನಾದರೂ ಒಂದು ಕೌನ್ಸಿಲಿಂಗ್ ಅನ್ನು ಬೇರೆಯವರಿಗೆ ಕೊಡೋದು ಬೇಡ.
ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ನಲ್ಲೆಲ್ಲ ಕರೆದು ವ್ಯಸನಗ್ರಸ್ತರನ್ನು ಕರ್ಕೊಂಡು ಬಿಟ್ಟು ಮಾತುಕತೆ ಕೊಡುವುದಲ್ಲ. ಆ ಪೊಲೀಸ್ನವರಿಗೆ ಹೇಳಿದೆ, ಲಾಠಿಯಿಂದ ವ್ಯಸನಗ್ರಸ್ತ ಸಮಾಜವನ್ನು ಸರಿ ಮಾಡಲಿಕ್ಕೆ ಆಗುವುದಿಲ್ಲ, ದಯಮಾಡಿ ತಿಳ್ಕೊಳ್ಳಿ. ಇದು ಮಾತುಕತೆಯಿಂದ ಒಂದು ತಂದೆಯಾಗಿ ಪ್ರೀತಿಯ ಫ್ರೆಂಡ್ ಆಗಿ ಮಕ್ಕಳನ್ನು ಜೊತೆಗೆ ಮಾತನಾಡ್ತಾ ಬಂದರೆ ಮಾತ್ರ, ಪ್ರೀತಿಯಿಂದ ನೀಡಿದರೆ ಮಾತ್ರ ಅವರು ವ್ಯಸನಗ್ರಸ್ತರಾಗುವುದನ್ನು ಕಡಿಮೆ ಮಾಡ್ಬೋದು, ನಿಲ್ಲಿಸ್ಬೋದು. ಸೊ ಇದು ಎಲ್ಲೆಲ್ಲಿ ಬರ್ತಾ ಇದೆ ಎಂಬುದನ್ನು ದಯಮಾಡಿ ನೀವು ತಿಳ್ಕೊಳ್ಳಿ. ಇಷ್ಟು ವಿಚಾರ ಇದೆ, ಎರಡೇ ವಿಚಾರಗಳನ್ನು ನಾನು ಇಲ್ಲಿರುವಂಥದ್ದು. ನಿಮ್ಮ ಮಕ್ಕಳೆಲ್ಲ ಭಿನ್ನವಾಗಿದ್ದಾರೆ, ಅವರ ಭಿನ್ನತೆಯನ್ನು ಹುಡುಕಿ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ಆಯಿತಾ? ಉಳಿದವರೆಲ್ಲರೂ ಕೂಡ ನಿಮ್ಮ ಸಲಹೆಗಳನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ. ನಾನು ನಿಮ್ಮ ಜೊತೆ ಇದ್ದೇನೆ, ಏನು ಬೇಕಾದರೆ ಮಾಡ್ಬೋದು. ನಮ್ಮಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳಿದೆ, ತುಂಬ ಸಂಘ ಸಂಸ್ಥೆಗಳಿದೆ, 42 ಶಾಲೆಗಳಿದೆ, ಹೈಯರ್ ಪ್ರೈಮರಿ ಶಾಲೆಗಳಿದೆ. ಇಲ್ಲಿ ಬರುವಂಥ ಪೋಷಕರುಗಳೆಲ್ಲರಿಗೂ ಕೂಡ ಆಗಬೇಕು, ಟೀಚರ್ಗಳಿಗೂ ಕೂಡ ಆಗಬೇಕು. ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಈ ಕಾರ್ಯಕ್ರಮದ ವಿಷಯ ಮಂಡನೆಯನ್ನು ಮಾಡಲಿದ್ದಾರೆ ನಮ್ಮ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರು ಮೊಹಮ್ಮದ್ ಕುಂಜಿ ಅವರು. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಇರಲಿ. ಸದ್ಭಾವನಾ ವೇದಿಕೆಯ ಅಧ್ಯಕ್ಷರೇ, ಗೌರವ ಅಧ್ಯಕ್ಷರೇ ಮತ್ತು ಎಲ್ಲ ಸೇರಿರುವಂತಹ ಮಿತ್ರರು, ಇದು ಈ ಕಾರ್ಯಕ್ರಮ ಒಂದು ಮಾಹಿತಿ ಕೊಡುವ ಕಾರ್ಯಕ್ರಮ ಅಥವಾ ವಿಷಯ ಮಂಡನೆ ಮಾಡುವ ಕಾರ್ಯಕ್ರಮ ಅಲ್ಲ. ಇದು ನಿಜವಾಗಿ ಯಾಕೆ ಈ ಕಾರ್ಯಕ್ರಮದ ಸ್ವರೂಪ ಹೀಗೆಲ್ಲ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಕಳೆದ ಮೀಟಿಂಗಲ್ಲಿ ನಾನಿದ್ದೆ, ನಾವು ಹಿರಾ ಸ್ಕೂಲ್ನಲ್ಲಿ. ಅವತ್ತು ನಾವೇನು ಡಿಸೈಡ್ ಮಾಡಿದ್ದೇವೆ, ನಮ್ಮೆಲ್ಲ ಒಂದು ಮಾದಕ ದ್ರವ್ಯದ ವಿರುದ್ಧ ನಾವು ಒಂದು ದೊಡ್ಡ ಹೋರಾಟ ಮಾಡಿಸಬೇಕು, ಅದೊಂದು ದೊಡ್ಡ ಆಂದೋಲನದ ರೀತಿಯಲ್ಲಿ ನಡೀಬೇಕು. ಅದು ಎಲ್ಲರೂ ಸೇರಿ ಮಾಡಬೇಕು, ಎಲ್ಲ ಸಂಘಟನೆಗಳನ್ನು ಜೊತೆ ಸೇರಿಸಿ ಎಲ್ಲರ ಸಹಕಾರದೊಂದಿಗೆ ಮಾಡಬೇಕು. ಅದು ಹೇಗೆ ಮಾಡಬೇಕೆಂಬುದರ ಬಗ್ಗೆ ನಿಮ್ಮಿಂದ ಸಲಹೆ ಎಲ್ಲ ಪಡಿಬೇಕು ಅಂತ ಈ ಮೀಟಿಂಗ್ ಕರೆದದ್ದು. ಇಲ್ಲಿ ಇದಕ್ಕೊಂದು ವಿಷಯ ಮಂಡನೆ, ಒಂದು ಗಂಭೀರ ಕಾರ್ಯಕ್ರಮದ ರೀತಿಯಲ್ಲಿ ಇದಾಗ್ತಾ ಇದೆ. ಯಾಕೆ ಗೊತ್ತಿಲ್ಲ ನನಗೆ. ಮಾಹಿತಿ ಕೊಡುವುದೆಲ್ಲ ಅದು ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆಲ್ಲ ಇರ್ಬೋದು ಮಾಹಿತಿ ಕೊಡುವುದು ಬೇಕಾದ ರೀತಿಯಲ್ಲಿ. ಈಗ ಒಟ್ಟಿನಲ್ಲಿ ನಮ್ಮ ವಿಷಯ, ಇದಕ್ಕಿಂತ ಮುಂಚೆ ನಾವು 2 ಮೀಟಿಂಗ್ ಮಾಡಿದ್ದೇವೆ ಈ ವಿಷಯವಾಗಿ. 2 ಮೀಟಿಂಗಿನಲ್ಲಿ ಕೂಡ ಡ್ರಗ್ಸಿನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಅದೆಷ್ಟು ವ್ಯಾಪಕ ಆಗ್ತಾ ಇದೆ, ಅದು ಯಾವ ರೀತಿಯಲ್ಲಿ ಸಪ್ಲೈ ಆಗ್ತಾ ಇದೆ, ಮತ್ತು ಅದರ ಹಿಂದೆ ಒಂದು ದೊಡ್ಡ ಮಾಫಿಯಾ ಇದೆ. ಸಣ್ಣ ಮಾಫಿಯಾ ಅಲ್ಲ, ಬಹಳ ದೊಡ್ಡ ದೊಡ್ಡ ಮಾಫಿಯಾಗಳಿದೆ. ಈ ಸಣ್ಣದಾಗಿ ಸೇವಿಸುವವರು, ಸಣ್ಣ ಸಪ್ಲೈಯರ್ಸ್ ಮಾತ್ರ ಸಿಗ್ತಾರೆ, ಅದಕ್ಕಿಂತ ಆಚಿನವರು ಸಿಗುವುದಿಲ್ಲ. ಅದೆಲ್ಲ ಬಹಳ ದೊಡ್ಡ ಹೈ ಪ್ರೊಫೈಲ್ಗಳಿದ್ದಾರೆ ಅದರ ಹಿಂದೆ ಅಲ್ಲ. ಆದ್ದರಿಂದ ಅದು ಒಂದು ಬೇರೆ ವಿಷಯ. ನಮ್ಮ ಲೆವೆಲ್ನಲ್ಲಿ, ನಮ್ಮ ಉಳ್ಳಾಲ ಪರಿಸರದಲ್ಲಿ ನಮಗೆಲ್ಲ ಗೊತ್ತಿದೆ, ಈಗ ಯಾರಿಗೂ ಅವರವರ ಮಕ್ಕಳ ಬಗ್ಗೆ ಗ್ಯಾರಂಟಿ ಏನೂ ಇಲ್ಲ. ಅಂದರೆ ನಮ್ಮ ಮಕ್ಕಳು ಅದರಲ್ಲಿ ಇರಲಿಕ್ಕೇ ಇಲ್ಲ ಅಂತ ಹೇಳುವ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾರು ಕೂಡ ಇಲ್ಲ. ಒಬ್ಬರು ಪೊಲೀಸ್ ಒಂದು ಉದಾಹರಣೆ ಹೇಳಿದೆ ಇತ್ತೀಚೆಗೆ. ಒಬ್ಬ ಹುಡುಗನನ್ನು ಹಿಡಿದ್ರಂತ, ಅವನಿಗೆ ಅಭ್ಯಾಸ ಇದೆ, ಡ್ರಗ್ಸ್ ಅಡಿಕ್ಟ್ ಆಗಿದ್ದಾನೆ. ಹಾಗೆ ಪೇರೆಂಟ್ಸ್ ಅನ್ನು ಕೂಡ ನಡೆದ ಘಟನೆ ಇದು, ಎಲ್ಲಿ ಅಂತ ನಾನು ಹೇಳುವುದಿಲ್ಲ. ಪೇರೆಂಟ್ಸ್ ಅನ್ನು ಕರೀತಾರೆ ಪೊಲೀಸಿನವರು. ಕರೆದು ವಿಚಾರಣೆ ಮಾಡಿದಾಗ ಪೇರೆಂಟ್ಸ್ ಹೇಳಿದ್ರಂತೆ, ಇಲ್ಲ ನನ್ನ ಮಗ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಅದಕ್ಕೆ SI ಕೊಟ್ಟ ಮಹಾ ಸಲಹೆ ಏನೆಂದರೆ, ನೀವು 4 ದಿವಸದ ಒಂದು ಟೂರ್ ಮಾಡಬೇಕು ಅಂತ. ಪೇರೆಂಟ್ಸ್ಗೆ 4 ದಿವಸದ ಒಂದು ಟೂರ್ ಮಾಡಬೇಕು. ಮಕ್ಕಳಿಗೆ ಗೊತ್ತಿರಬಾರ್ದು, ನಿಮ್ಮ ಮಗನಿಗೆ ಗೊತ್ತಿರಬಾರ್ದು, ಹೊರಡುವಾಗ ಮಾತ್ರ ಗೊತ್ತಾಗ್ಬೇಕು ಅವನಿಗೆ. 4 ದಿವಸದ ಒಂದು ಟೂರ್ ಮಾಡಿ, ಫ್ಯಾಮಿಲಿ ಟೂರ್. ಹಾಗೆ ಇವರು ಒಂದು ದಿವಸ ಫಿಕ್ಸ್ ಮಾಡಿ ಫ್ಯಾಮಿಲಿ ಟೂರ್ ಮಾಡ್ತಾರೆ, 4 ದಿವಸದ ಟೂರ್. ಅದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳೊಂದಿಗೆ ಹೋದರು. 4 ದಿವಸದಲ್ಲಿ ಟೂರಿಗೆ ಹೊರಟ ಅವರು ಮರುದಿನ ವಾಪಸ್ ಬರ್ತಾರೆ ಅಂತ. 1 ದಿವಸದಲ್ಲಿ ವಾಪಸ್ ಬಂದು ನೇರವಾಗಿ ಹೋದದ್ದು ಪೊಲೀಸ್ ಸ್ಟೇಷನ್ಗೆ. ಆ ತಂದೆ ಹೇಳಿದ್ದೇನೆಂದ್ರೆ, ಟೂರಿಗೆ ಹೋಗಿ ಮಗ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ ಅಂತ. ಇವನಿಗೆ ಸಿಗ್ಬೇಕಾದದ್ದು ಸಿಗಲಿಲ್ಲ, ಟೈಮಿಗೆ ಸಿಗ್ಬೇಕು ಅವನಿಗೆ, ಅದು ತಂದೆಗೆ ಗೊತ್ತಿಲ್ಲ. ಇವನಿಗೆ ಸಿಗ್ತಾ ಇಲ್ಲ, ಸಿಗ್ಬೇಕಾದದ್ದು ಟೈಮಿಗೆ ಸಿಗದಾದಾಗ ಅವನ ಹೇಳಿದ ಒಂದು ರೀತಿಯಲ್ಲಿ ಹಿಂಸಾತ್ಮಕವಾಗಿ ಏನೇನೋ ಮಾಡಿ ಅವ ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಹುಚ್ಚರಾಗಿ ವರ್ತಿಸ್ತಾ ಇದ್ದಾನೆ, ಏನೇನೋ ಮಾಡ್ತಾ ಇದ್ದಾನೆ ಆ ಹುಡುಗ. ಆದ್ದರಿಂದ ಸಹಿಸಲಿಕ್ಕೆ ಸಾಧ್ಯ ಆಗದೆ ಏನು ಮಾಡಿದ್ರೆ ಅವರು 1 ದಿವಸದಲ್ಲಿ ವಾಪಸ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಹೇಳಿದ್ರಂತೆ, ಹೌದು ನೀವು ಹೇಳಿದ್ದರಲ್ಲ ಏನಿದೆ ಸತ್ಯ. ನಾನು ಹೇಳ್ತಾ ಇರುವುದು ಇದು ಪರಿಸ್ಥಿತಿ. ಇದು ಅಂದ್ರೆ ಕೆಲವೊಮ್ಮೆ ನಮಗೆ ಗೊತ್ತಿರುವುದಿಲ್ಲ, ತಂದೆ ತಾಯಂದ್ರಿಗೆ ಗೊತ್ತಿರುವುದಿಲ್ಲ. ಅಂದ್ರೆ ಆ ರೀತಿಯಲ್ಲಿ ಒಂದು ರೀತಿಯ ಅದೆಲ್ಲ ನಮ್ಮ ಮಕ್ಕಳು ಬೇಕು ಅಂತ ಸೇರಿಸುವುದಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಒಬ್ಬರು SP ಹೇಳಿದ್ರು ಇದು ಹೇಗೆ ಸ್ಪ್ರೆಡ್ ಆಗೋದು ಅಂತ. ಅವ್ರು ಹೇಳೋದು,
ಇದನ್ನೇ ಸೇಲ್ ಮಾಡುವವರೆಲ್ಲ ಏನು ಮಾಡ್ತಾರೆ, ಮಕ್ಕಳಿಗೆ ಸುಮ್ಮನೆ ಮಿಠಾಯಿ ಕೊಡ್ತಾರೆ, ಫ್ರೀ ಕೊಡ್ತಾರೆ. ಒಂದೆರಡು ದಿವಸ ಕೊಟ್ಟಾಗ ಒಂದು ಭಯಂಕರ ಅಟ್ರಾಕ್ಷನ್ ಇರ್ತದೆ ಅದಕ್ಕೆ. ಮೂರನೇ ದಿವಸ ಇವರಿಗೆ ಅದನ್ನು ತಿನ್ನದೇ ಇರ್ಲಿಕ್ಕೆ ಆಗುವುದೇ ಇಲ್ಲ. ದುಡ್ಡು ಕೊಟ್ಟು ತಿನ್ಬೇಕು. ದುಡ್ಡು ಎಲ್ಲಿಂದ ಸಿಗ್ತದೆ? ದುಡ್ಡು ಮನೆಯಿಂದ ಕಳ್ಳತನ ಮಾಡ್ತಾರೆ ಅಂತ ಒಬ್ಬರು SP ಹೇಳುವುದಿಲ್ಲ. ತಂದೆಯ ಪಾಕೆಟಿನಿಂದ, ತಾಯಿಯ ಪರ್ಸನಿಂದ ಕಳ್ಳತನ ಮಾಡ್ತಾರೆ. ಹಾಗೆ ಮಾಡಿ ಹೇಗೋ ಇದು ತಿಂತ ಸೇವಿಸ್ತಾ ಇರ್ತಾರೆ. ಮತ್ತೆ ಇದು ಇನ್ನೂ ಜೋರಾದಾಗ ಅವರಿಗೆ ದುಡ್ಡು ಸಿಗುವುದಿಲ್ಲ. ಯಾವಾಗಲೂ ಮನೆಯಲ್ಲಿ ಕಳ್ಳತನ ಆಗುವಾಗ ಮತ್ತೆ ಸಿಕ್ಕಿ ಬೀಳ್ತಾರಲ್ಲ. ಆಗ ಮತ್ತೆ ಇದನ್ನು ಮಾರಾಟ ಮಾಡೋರು ಏನು ಮಾಡ್ತಾರೆ ಅಂದ್ರೆ ಇವರಿಗೆ ಆಫರ್ ಕೊಡ್ತಾರಂತೆ. ಅಂದ್ರೆ ನೀವು ಒಂದು 10 ಪ್ಯಾಕೆಟ್ ನೀವು ಸೇಲ್ ಮಾಡಿ, ನಿಮಗೆ 2 ಪ್ಯಾಕೆಟ್ ಫ್ರೀ ಅಂತ. ಇದು ಈ ಜಾಲ ಹೇಗಿದೆ ಅಂತ. 10 ಪ್ಯಾಕೆಟ್ ನೀವು ಸೇಲ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಅಲ್ಲ, ಮತ್ತೆ ಹಾಗಾದ್ರೆ ನಿಮಗೆ 2 ಪ್ಯಾಕೆಟ್ ನಿಮಗೆ ಫ್ರೀ ಅಂತ. ಸೊ ಈ ರೀತಿಯಲ್ಲಿ ಇದನ್ನು ಸೇವಿಸುವವರು ಇದರ ಸಪ್ಲೈಯರ್ಸ್ ಆಗ್ತಾ ಇದ್ದಾರೆ. ಇದೆಲ್ಲ ಪೊಲೀಸ್ ರಿಪೋರ್ಟ್ಗಳು, ಇದೆಲ್ಲ ಕತೆ ಅಥವಾ ಏನು ಟಿವಿಯ ನ್ಯೂಸ್ಗಳಲ್ಲ, ಪೊಲೀಸ್ ರಿಪೋರ್ಟ್, ಅಧಿಕೃತ ವರದಿಗಳು. ಅಂದ್ರೆ ನಾನು ಹೇಳ್ತಾ ಇರೋದು ಇಷ್ಟು ಭಯಾನಕವಾಗಿ ಇದು ಬೆಳೀತಾ ಇದೆ. ಒಂದು ಜನರೇಷನ್ ಹಾಳಾಗ್ತಾ ಇದೆ. ನಮ್ಮ ಮಕ್ಕಳ ಪ್ರತಿಭೆ, ಅವರ ಬದುಕು, ಅವರ ಭವಿಷ್ಯ ಇದೆಲ್ಲ ಹಾಳಾಗ್ತಾ ಇದೆ. ಮತ್ತು ಸಮಾಜದಲ್ಲಿ ನಡೆಯುವ ಮೋರ್ ದೆನ್ 80% ಕೆಡುಕುಗಳಿಗೆ ಕಾರಣ ಡ್ರಗ್ಸ್ ಅಂತ. ಅದು ರೇಪ್ ಇರ್ಬೋದು, ಮರ್ಡರ್ ಇರ್ಬೋದು, ಕೌಟುಂಬಿಕ ದೌರ್ಜನ್ಯಗಳು. ಇತ್ತೀಚೆಗೆ ಒಂದು ಈ ಫ್ಯಾಮಿಲಿ ಈ ಡ್ರಗ್ಸ್ ಸೇವಿಸುವ ಮದ್ಯಪಾನಿಗಳ ಹೆಂಡತಿಯರ ಒಂದು ಸರ್ವೆ ಆಗಿತ್ತು. ಮನೆಯಲ್ಲಿ ಗಂಡ ಕುಡಿಯುವನಿದ್ರೆ ಅವರ ಹೆಂಡತಿಯರ ಬಗ್ಗೆ ಒಂದು ಸರ್ವೆ ಆಗಿತ್ತು. ಆ ಸರ್ವೆಯಲ್ಲಿ 90% ಮಹಿಳೆಯರು ಸುಸೈಡ್ ಮಾಡಲಿಕ್ಕೆ ಬಯಸ್ತಾರೆ. ಮಕ್ಕಳಿದ್ದಾರೆಂಬ ಕಾರಣಕ್ಕೆ ಮಾತ್ರ ಅವರು ಸುಸೈಡ್ ಮಾಡ್ತಾ ಇಲ್ಲ. ಅಂದ್ರೆ ಆ ರೀತಿಯಲ್ಲಿ ಏನಾಗ್ತದೆ, ಇದೆಲ್ಲ ಒಂದು ರೀತಿಯ ಶಾಪವಾಗಿ ಬಹಳ ಕ್ಯಾನ್ಸರ್ನಂತೆ ಇದು ಹಬ್ಬುತ್ತಾ ಇದೆ. ಆದ್ದರಿಂದ ನಾವು ನಮ್ಮ ಪ್ರದೇಶದಲ್ಲಿ, ನಮ್ಮ ಉಳ್ಳಾಲ ಪುರಸಭಾ ಏರಿಯಾದಲ್ಲಿ ಯಾವ ಮಕ್ಕಳು ಕೂಡ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಯಾರಲ್ಲ, ನಮ್ಮ ಮಕ್ಕಳು ಡ್ರಗ್ಸಿಗೆ ಬಲಿಯಾಗದ ಹಾಗೆ ಯಾವ ರೀತಿ ನಾವು ಅದನ್ನು ಅವರನ್ನು ಸಂರಕ್ಷಿಸಬಹುದು, ಯಾವ ರೀತಿಯಲ್ಲಿ ನಾವು ಇದನ್ನು ತಡಿಬಹುದು. ಮತ್ತು ಅವೇರ್ನೆಸ್ ಬಹಳ ಅಗತ್ಯ ಇದೆ ಈ ವಿಷಯದ ಬಗ್ಗೆ. ಈಗ ನಾವು ಮಾತಾಡುವ ವಿಷಯವೇ ಹೆಚ್ಚಿನ ಪೇರೆಂಟ್ಸ್ಗೆ ಗೊತ್ತಿಲ್ಲಲ್ಲ. ಅವೇರ್ನೆಸ್ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಅಗತ್ಯ ಇದೆ. ಮಕ್ಕಳಿಗಿಂತ ಹೆಚ್ಚು ಪೇರೆಂಟ್ಸಿಗೆ ಅಗತ್ಯ ಇದೆ. ಆದ್ದರಿಂದ ಪೇರೆಂಟ್ಸಿಗೆ ಹೇಗೆ ಅವೇರ್ನೆಸ್ ಮಾಡ್ಬೋದು, ಮತ್ತು ಇದನ್ನು ಮಾರಾಟ ಮಾಡುವವರು ಅಲ್ಲೆಲ್ಲ ಇದ್ದಾರೆ, ಅವರನ್ನು ಹೇಗೆ ನಾವು ತಡಿಬೋದು. ಅದು ಒಬ್ಬಳು, ನಾನು ಒಂದು ಘಟನೆ ಓದಿದ್ದು, 9ನೇ ಕ್ಲಾಸಿನ ಒಬ್ಬಳು ಹುಡುಗಿ, ಅವಳು ಡ್ರಗ್ಸಿಗೆ ಅಡಿಕ್ಟ್ ಆಗಿದ್ದಾಳೆ. ಲೇಟ್ ಆಗಿದೆ ತಂದೆ. ಅವಳು 7ನೇ ಕ್ಲಾಸಿನಿಂದ ಅಡಿಕ್ಟೆಡ್ ಆಗ್ತದೆ. 9ನೇ ಕ್ಲಾಸಿನಲ್ಲಿ ಒಮ್ಮೆ ಸಿಕ್ಕಿ ಬಿದ್ದಾಗ ಆ ಹುಡುಗಿ ಹೇಳುವುದು ತನ್ನ ತಂದೆಯೊಂದಿಗೆ, ನಾನು 3 ವರ್ಷ ಆಯಿತು ಇದು ಸೇವಿಸ್ತಾ ಇದ್ದೇನೆ, ನಮ್ಮ ಜೊತೆ ಒಂದು ದೊಡ್ಡ ಟೀಮ್ ಇದೆ, ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಬ್ಬ ಮಗಳು ಅಪ್ಪನೊಂದಿಗೆ ಹೇಳುವುದು, ಏನು ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ, ನಿಮಗೆ ಅಷ್ಟು ಜನ ಇದ್ದಾರೆ ನಮ್ಮ ಜೊತೆ. ಅಂದ್ರೆ ಇದೆಲ್ಲ ಫ್ಯಾಕ್ಟ್ ಇದೆ. ನಾವು ಮಾತ್ರ ತೀರ್ಮಾನ ಮಾಡಿದ್ರೆ ಇದನ್ನೆಲ್ಲ ತಡೀಲಿಕ್ಕೆ ಸಾಧ್ಯ ಇಲ್ಲದ ಒಂದು ಶಾಪ ಆಗಿದೆ. ಆದ್ದರಿಂದ ನಾವೆಲ್ಲ ಒಟ್ಟಿಗೆ ಇದ್ರೆ, ಒಟ್ಟಿಗೆ ಒಂದು ಸ್ಟ್ರಾಂಗ್ ಟೀಮ್ ಇದ್ರೆ, ಈ ಮಾರಾಟ ಮಾಡುವವರನ್ನೆಲ್ಲ ಖಂಡಿತ ನಮಗೆ ತಡೆಯಲಿಕ್ಕೆ ಸಾಧ್ಯ ಇದೆ. ನಮಗೆ ಡಿಪಾರ್ಟ್ಮೆಂಟಿನ ಮೇಲೆ ಪ್ರಭಾವ ಹಾಕಿ ನಿರಂತರವಾಗಿ ಫಾಲೋಅಪ್ ಮಾಡಿ ಯಾರು ಹಾಗೆ ಸೇಲ್ ಮಾಡ್ತಾರೆ ಅವರನ್ನು ತಡೀಲಿಕ್ಕೆ ಸಾಧ್ಯ ಇದೆ. ಮತ್ತು ಕೆಲವೊಮ್ಮೆ ಮಕ್ಕಳೆಲ್ಲ ನಮಗೆ ಗೊತ್ತಿರಬೇಕು, ಅವರು ಬೇಕು ಅಂತ ಹೇಳಿ ಡ್ರಗ್ಸಿಗೆ ಅಡಿಕ್ಟ್ ಆಗಿ ಗೊತ್ತಿಲ್ಲದೆ ಹೋಗಿ ಸೇರಿಬಿಡ್ತಾರೆ ಪಾಪ. ಸೊ ಹಾಗೆ ಅಡಿಕ್ಟ್ ಆದವರನ್ನು ಬಿಡಿಸಲಿಕ್ಕೆ ನಮ್ಮಲ್ಲಿ ಏನು ದಾರಿ ಇದೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಅಲ್ಲ. ಹಾಗೆ ಯಾರಾದರೂ ಆದರೆ ನಮ್ಮ ಪರಿಸರದಲ್ಲಿ, ಉಳ್ಳಾಲ ಪರಿಸರ, ಯಾರೇ ಆಗಲಿ, ಯಾರ ಮಕ್ಕಳೇ ಆಗಲಿ, ಅಂತಹ ವ್ಯಸನಿಗಳೆಲ್ಲ ಇದ್ದರೆ ಅವರನ್ನು ಬಿಡಿಸಲಿಕ್ಕೆ ನಮ್ಮಲ್ಲಿ ಏನು ದಾರಿಗಳಿವೆ. ಯಾವುದಾದ್ರು ಕೇಂದ್ರಗಳ ಜೊತೆ ನಮ್ಮದು ಟೈಅಪ್ ಮಾಡಿ ಅದನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿಯಲ್ಲೆಲ್ಲ ಒಂದು ಬಹಳ ಪ್ರಭಾವಶಾಲಿಯಾಗಿ ಒಂದು ಒಳ್ಳೆಯ ಕ್ಯಾಂಪೇನ್ ಮಾಡಬೇಕು. ಒಂದು 20 ದಿವಸದ ಒಳ್ಳೆಯ ಕ್ಯಾಂಪೇನ್ ಮಾಡಬೇಕು. ಜನರ ಬಳಿ ಹೋಗಬೇಕು, ಮಾತಾಡಬೇಕು, ಜನರಿಗೆ ಇದರ ಬಗ್ಗೆ ಫೋಲ್ಡರ್ ಮೂಲಕ ಅವೇರ್ನೆಸ್ ತರಬೇಕು. ಡಿಪಾರ್ಟ್ಮೆಂಟಿನೊಂದಿಗೆ ನಮ್ಮ ಸಂಪರ್ಕ ಇರಬೇಕು. ಪೊಲೀಸ್ ಡಿಪಾರ್ಟ್ಮೆಂಟಿನೊಂದಿಗೆ ನಾವು ಬಹಳ ಪ್ರೆಷರ್ ಹಾಕಬೇಕು. ಈ ರೀತಿ ಬೇರೆ ಬೇರೆ ಜಾಗೃತಿಯ ಕಾರ್ಯಕ್ರಮಗಳ ಜೊತೆಗೆ ಇದನ್ನೊಂದು ನಿರಂತರವಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಯಾಕಂದ್ರೆ ಇದು ಇವತ್ತು ನಾಳೆ ಮುಗಿಯುವಂಥದ್ದಲ್ಲಿ ದೊಡ್ಡ ಬಿಸ್ನೆಸ್ ಅಲ್ಲ ಇದು. ಇದೆಲ್ಲ ದೊಡ್ಡ ಬಿಸ್ನೆಸ್. ನೋಡಿ, ನಿಮಗೆ ಗೊತ್ತಿರಬೇಕು, ಏನು ಈ ಕೆಲವೊಮ್ಮೆ ಪೊಲೀಸರು ಹಿಡಿತಾರಲ್ಲ, ಈ ಹಿಡಿಯುವುದು ಸಪ್ಲೈಯಾಗುವುದರ 1% ಕೂಡ ಅಲ್ಲ. ಹಿಡಿತಾರೆ, ಹಿಡಿಯುವುದಕ್ಕಿಂತ ಎಷ್ಟೋ ಟನ್ನುಗಟ್ಟೆಲ್ಲ ಸಪ್ಲೈ ಆಗ್ತಾ ಇದೆ. ಅದೆಲ್ಲ ಹಿಡಿಯುವುದು ಈ ಸಪ್ಲೈ ಆಗುವುದರ 1% ಕೂಡ ಇಲ್ಲ. ಅಂದರೆ ಅಷ್ಟು ವ್ಯವಸ್ಥಿತವಾಗಿ ಇದೆಲ್ಲ ಆಗ್ತಾ ಇದೆ. ಆದ್ದರಿಂದ ನಮ್ಮ ಒಂದು ಪರಿಸರದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ, ಬಹಳ ಪ್ರಭಾವಪೂರ್ಣವಾಗಿ ಒಂದು ಕ್ಯಾಂಪೇನ್ ಮಾಡಬೇಕು ಮತ್ತು ಅದನ್ನು
ಒಂದು ಸುದೀರ್ಘದ ಸಮಯದವರೆಗೆ ಅದನ್ನು ಮುಂದುವರಿಸಬೇಕು. ಹಾಗೆ ನಮ್ಮ ಪರಿಸರದಲ್ಲಿ ಡ್ರಗ್ಸ್ ಇಲ್ಲದಂತಹ ಒಂದು ಸಮಾಜ, ಒಂದು ಯುವಜನತೆ, ಅದಕ್ಕೆ ನಾವೇನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಬೋದು, ನೀವೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳ ವತಿಯಿಂದ ಯಾವ ರೀತಿ ನಾವು ಒಟ್ಟಿಗೆ ಸೇರಿ ಇದನ್ನು ಮಾಡ್ಬೋದು ಎಂಬುದಕ್ಕೆ ಚರ್ಚೆ ಮಾಡುವುದಕ್ಕೆ ನಿಮ್ಮನ್ನು ಕರೆದಿರುವುದು. ನಿಮ್ಮ ಸಲಹೆಗಳನ್ನು ಕೊಡಬೇಕು ಮತ್ತು ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ. ಎಲ್ಲರ ಸಹಕಾರ ಇದ್ದರೆ, ನಾನು ಹೇಳಿದ್ದಲ್ಲ, ಒಂದು ಪವರ್ಫುಲ್ ಟೀಮ್ ಇದ್ದರೆ ಮಾತ್ರ ಏನಾದರೂ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ಬೋದು. ಇಲ್ಲಾಂದ್ರೆ ನಾವು ಈಗ ಸುಮ್ಮನೆ ಮಾತಾಡಿ ಚಾ ಕುಡಿದು ಹೋಗ್ಬೇಕಷ್ಟೆ, ಅಂದ್ರೆ ಆಚೆನ ಆಗ್ಲಿಕ್ಕೆ. ಆದ್ದರಿಂದ ನೀವೆಲ್ಲ ನಿಮ್ಮ ಸಲಹೆಗಳನ್ನೆಲ್ಲ ಹೇಳಬೇಕು, ಒಂದು ಒಳ್ಳೆಯ ಚರ್ಚೆ ಮಾಡಿ ನಾವು ಒಂದು ಒಳ್ಳೆಯ ಕ್ಯಾಂಪೇನ್ ಮಾಡಬೇಕು ಮತ್ತು ಅದರ ಫಾಲೋ ಅಪ್ಪಿನಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕು. ಇಷ್ಟು ಮಾತಾಡಲಿಕ್ಕೆ ಇವತ್ತಿನ ಸಭೆ ಕರೆದದ್ದು. ಇನ್ನೇನಾದರೂ ಹೆಚ್ಚಿದ್ರೆ ಮತ್ತು ಅಧ್ಯಕ್ಷೀಯ ಭಾಷಣದಲ್ಲಿ ಅಧ್ಯಕ್ಷರು ಹೇಳ್ಬೋದು. ಎಲ್ಲರಿಗೆ ಕೃತಜ್ಞತೆ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ತಿಳಿಸಿದ್ದಾರೆ. ಮುಂದಿನ ನಮ್ಮ 20 ದಿನದ ಕಾರ್ಯಾಗಾರ, ಇದರಲ್ಲಿ ಯಾವ ರೀತಿ ತಮ್ಮೆಲ್ಲರ ಸಹಕಾರವನ್ನು ಮತ್ತು ಸಹಭಾಗಿತ್ವವನ್ನು ನಮ್ಮ ಸದ್ಭಾವನಾ ವೇದಿಕೆ ಎದುರು ನೋಡ್ತಾ ಇದೆ. ಸೊ ಅದರ ಬಗ್ಗೆ ನಮ್ಮ ಅಧ್ಯಕ್ಷರ ಮುಂದಿನ ಮಾತುಗಳಲ್ಲಿ ನಿಮಗೆಲ್ಲರಿಗೆ ವಿವರವಾಗಿ ತಾವೆಲ್ಲ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆಯಲಿಕ್ಕೆ ಇಲ್ಲಿ ಬಂದಿದ್ದೀರಿ. ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ದೀರಿ, ನಮಗೆಲ್ಲ ಜವಾಬ್ದಾರಿ ಉಂಟು. ಈಗ ನಮ್ಮ ಈ ಪರಿಸರದಲ್ಲಿ ಉಳ್ಳಾಲದಲ್ಲಿ ಡ್ರಗ್ಸ್ ಬಹಳ ಜೋರಾಗಿ ಸದ್ದು ಮಾಡ್ತಾ ಉಂಟು. ಮಂಗಳೂರಿನ ಅನೇಕ ಭಾಗಗಳಲ್ಲಿ ಇದರ ಹಾವಳಿ ಇದ್ದರೂ ನಮ್ಮ ಉಳ್ಳಾಲದಲ್ಲಿ ಸ್ವಲ್ಪ ಜಾಸ್ತಿ ಉಂಟಂತ ನಮಗೆಲ್ಲ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಅನೇಕ ಪ್ರಕರಣಗಳು ಇಲ್ಲಿ ದಾಖಲಾಗ್ತವೆ. ಇದಕ್ಕೋಸ್ಕರ ನಾವು ಈ ಸದ್ಭಾವನೆ ವೇದಿಕೆ ಸುಮಾರು 8 ವರ್ಷದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆದರೆ ನಮ್ಮ ಕಾರ್ಯಕ್ರಮಗಳು ಹಬ್ಬ ಹರಿದಿನಗಳು ಹಾಗೂ ಸಮಾಜದಲ್ಲಿ ಸ್ವಲ್ಪ ಮಟ್ಟಿನ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಹೋದ ಸಲ ಇಲ್ಲಿ ಬಂದಂಥ ಕಮಿಷನ್ನವರು ಬಹಳ ಅದ್ಭುತವಾದ ಕೆಲಸಗಳನ್ನು ಈ ಡ್ರಗ್ಸ್ನ ಜಾಲವನ್ನು ಪತ್ತೆ ಹಚ್ಚಲಿಕ್ಕೆ, ಅನೈತಿಕ ದಂಧೆಗಳನ್ನು ಮಟ್ಟ ಹಾಕಲಿಕ್ಕೆ ಬಹಳ ಅತ್ಯಂತ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ರು. ಮೊಹಮ್ಮದ್ ಕುನಿಯವರು ಕೂಡ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸಿದ್ದಾರೆ. ಅವರೇ ನನಗೆ ಒಂದು ದಿನ ಫೋನ್ ಮಾಡಿ ಹೇಳಿದರು, ಈಗ ಸದ್ಭಾವನಾ ವೇದಿಕೆ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದೆ, ಆದರೆ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ನೀವು ಡ್ರಗ್ಸ್ಗೆ ಕೊಡಬೇಕು ಅಂತ ಹೇಳಿ. ಅದಕ್ಕೆ ನಾವು ನಿಮ್ಮ ಎಲ್ಲ ಸಂಘ ಸಂಸ್ಥೆಯವರನ್ನು ಆದಷ್ಟು ಕರೆದಿದ್ದೇವೆ. ಆದರೆ ಇವತ್ತು ಬಂದಂಥ ಸಂಖ್ಯೆ ತುಂಬ ಕಡಿಮೆ. ಇಲ್ಲಿ ಉಳ್ಳಾಳದಲ್ಲಿ ಅನೇಕ 100-200 ಸಂಘ ಸಂಸ್ಥೆಗಳಿದೆ. ನಮಗೆ 200ರ ಅಗತ್ಯ ಇಲ್ಲ. ನಮಗೆ ಬಂದವರು ನಮ್ಮೊಟ್ಟಿಗೆ ಸಹಕರಿಸಿ ಒಳ್ಳೆಯ ಕೆಲಸ ಮಾಡುವ 10-20 ಸಂಘ ಸಂಸ್ಥೆಗಳಾದರೂ ನಮಗೆ ಬೇಕು. ಈಗ ನಮ್ಮ ಕಾರ್ಯಕ್ರಮದ ಒಂದು ರೂಪುರೇಷೆ ಹೇಗೆ ಅಂತ ಹೇಳಿದರೆ, 20 ದಿನದ ಅಭಿಯಾನದಲ್ಲಿ ಕೆಲವು ಮನೆಗಳಿಗೆ ನಾವು ಭೇಟಿ ನೀಡುವುದು. ಉಳ್ಳಾಲ ಪರಿಸರದ ಒಂದು ಆಯ್ದ ಪ್ರದೇಶದಲ್ಲಿ ಕೆಲವು ಮನೆಗಳಿಗೆ ಭೇಟಿ ನೀಡುವುದು. ಆ ಮನೆಯ ಹತ್ತಿರದವರನ್ನೆಲ್ಲ ಅಲ್ಲಿ ಸೇರಿಸುವುದು. ಅಲ್ಲಿ ಸೇರಿಸಿ ಇದರ ಬಗ್ಗೆ ನಾವು ಒಳ್ಳೆಯ ಉತ್ತಮವಾದ ವಾಗ್ಮಿಯವರನ್ನು ಮಾತಾಡಿಸುವುದು. ಮತ್ತು ಪರಿಸರದಲ್ಲಿ ಏನಾದರೂ ನಮಗೆ ಸುಳಿವು ಉಂಟಾ, ಯಾರಾದರೂ ಇಲ್ಲಿ ಡ್ರಗ್ಸ್ ತಗೊಳ್ತಾರಾ, ಅದರ ಬಗ್ಗೆ ನಮಗೆ ಎಲ್ಲ ಮನೆಗಳಿಗೆ ಇಲ್ಲಿ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಆದ್ದರಿಂದ ಆಯ್ದ 10 ಸ್ಥಳಗಳಿಗೆ ನಾವು ಭೇಟಿ ನೀಡುವುದು. ಮತ್ತು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವುದು. ರೋಡ್ ಶೋ ಮಾಡುವುದು, ಮತ್ತು ಬೀದಿ ನಾಟಕವನ್ನು ಮಾಡುವುದು. ಅದಲ್ಲದೆ ಈ ಕ್ಲೋಸಿಂಗ್ ಸೆರೆಮನಿಯನ್ನು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಎಲ್ಲಿಯಾದರೂ ಪೊಲೀಸ್ ಕಮಿಷನರ್, ನಮ್ಮ MLA ಅವರನ್ನು, ಇಲ್ಲ ಪುರಸಭೆಯವರನ್ನು, ಸಂಘ ಸಂಸ್ಥೆಗಳನ್ನೆಲ್ಲ ಸೇರಿಸಿಕೊಂಡು ಮಾಡುವುದು ಅಂತ ಹೇಳಿ ನಾವು ಅಂದಾಜು ನಮ್ಮ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದು ಅದೇ ಅಕ್ಟೋಬರ್ 20ರಿಂದ ನವೆಂಬರ್ 12ರವರೆಗೆ ಅಂತ ನಾವು ಮಾತಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸ್ವಲ್ಪ ಖರ್ಚುಂಟು. ಖರ್ಚಿನ ಬಗ್ಗೆ ಯಾವುದೇ ಸಂಘ ಸಂಸ್ಥೆಯವರು ಅದನ್ನು ಭರಿಸಬೇಕಂತ ನಾವು ಹೇಳುವುದಿಲ್ಲ. ಯಾಕಂತ ಹೇಳಿದರೆ ಮೀಟಿಂಗ್ ಕರೆದು ನಾವು ಖರ್ಚಿನ ಬಗ್ಗೆ ಮಾತಾಡಿದರೆ ನೆಕ್ಸ್ಟ್ ಮೀಟಿಂಗಲ್ಲಿ ಜನ ಇರುವುದಿಲ್ಲ. ಅದಕ್ಕೆ ಅದರ ವ್ಯವಸ್ಥೆಯನ್ನು ನಾವು ಇಂತಹ ಒಳ್ಳೆಯ ಕೆಲಸಗಳನ್ನು, ಸಮಾಜಕ್ಕೆ ರಕ್ಷಣೆ ಕೊಡುವಂಥ ಕೆಲಸವನ್ನು, ಸಮಾಜದ ಉದ್ಧಾರವನ್ನು ಮಾಡುವ ಕೆಲಸವನ್ನು ನಾವು ಕೈಗೆತ್ತಿಕೊಂಡಾಗ ಖಂಡಿತವಾಗಿ ನಮಗೆ ಯಾರಾದರೂ ಸಹಾಯ ಮಾಡ್ತಾರೆ. ದಾನಿಗಳ ನೆರವಿನಿಂದ ಇದನ್ನೆಲ್ಲ ಮಾಡುವ. ಆದರೆ
ಉಳ್ಳಾಲ ಪರಿಸರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಈ ಒಂದು ಕಾರ್ಯಕ್ರಮ ಆಗಬೇಕು. ಅದಕ್ಕೆ ತಮ್ಮೆಲ್ಲರ ಸಲಹೆ ಸಹಕಾರಗಳು ನಮಗೆ ಬೇಕು. ಕೇವಲ ನಾವು ಇಲ್ಲಿ ಒಂದು ಸಭೆಯನ್ನು ಮಾಡಿ ಇಲ್ಲಿಂದ ಹೋದ ನಂತರ ಅದನ್ನು ಮರೆತು ಬಿಟ್ಟರೆ ಅದು ಆಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಈ 20 ದಿನದಲ್ಲಿ ನಮಗೆ ಒಂದು ಸುಮಾರು ಒಂದು 30 ಜನರ ತಂಡ ಆದರೂ ನಮಗೆ ಒಟ್ಟಿಗೆ ಬೇಕು. ಯಾಕಂತ ಹೇಳಿದರೆ ಎಲ್ಲ ಕಡೆ 4-5 ಜನ ಹೋಗಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಬೇರೆ ಬೇರೆ ನಾವು ತಂಡಗಳನ್ನು ಮಾಡಬೇಕಾಗ್ತದೆ ಅಲ್ವಾ ಸರ್? ಹಾಗೆ ಆದ್ದರಿಂದ ನಾವು ಹೆಚ್ಚು ಸಮಯವನ್ನು ವಿಳಂಬ ಮಾಡದೆ ನಾವು ಕಾರ್ಯಕ್ರಮದಲ್ಲಿ ತಾವು ನಮ್ಮೊಂದಿಗೆ ಹೇಗೆ ಕೈ ಜೋಡಿಸಬಹುದು ಅನ್ನತಕ್ಕಂಥ ಒಂದು ಅಮೂಲ್ಯವಾದ ಸಲಹೆಯನ್ನು ತಾವು ಕೊಟ್ಟು ನಮ್ಮ ಒಂದು ಈ ಕಾರ್ಯಕ್ರಮವನ್ನು ಬಹಳ ಪರಿಣಾಮಕಾರಿಯಾಗಿ ಉಳ್ಳಾಲದಲ್ಲಿ ಮಾಡಿ ತದನಂತರ ಇದರಲ್ಲಿ ನಾವು ಯಶಸ್ವಿ ಆದರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಮಾಡ್ಬೋದು. ಇದರಲ್ಲಿ ನಾವು ಈ ಡ್ರಗ್ಸ್ ಎಡಿಕ್ಟ್ ಆದವರನ್ನು ಪ್ರಜ್ಞಾ ಕೌನ್ಸಿಲಿಂಗ್ ಇಲ್ಲದ್ರೆ ಅಂಥ ಸಂಸ್ಥೆಗಳ ಜೊತೆ ಮಾತಾಡಿ ಅವರಲ್ಲಿ ಸೇರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಬೋದು. ಮತ್ತು ACP ಅವರ ಜೊತೆ ನಮಗೆ ಸಂಪರ್ಕ ಆಗಲಿಲ್ಲ, ಯಾಕಂದರೆ 2 ಸಲ ಕೂಡ ಅವ್ರು ನಮಗೆ ಸಿಗಲಿಲ್ಲ. ಪೊಲೀಸ್ ACP ಅವರು ಇಲ್ಲಿಯ SI ಹಾಗೂ ನಮ್ಮ ಕಮಿಷನರನ್ನು ಕೂಡ ಭೇಟಿಯಾಗಿ ಇಂತಹ ಜಾಲ ನಮಗೆ ಗೊತ್ತಾದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಇಲಾಖೆಯ ಮೂಲಕ ಕೂಡ ಮಾಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಹೀಗೆ ನಾವು ತಯಾರಿಸಿದಂತೂ ಒಂದು ರೂಪುರೇಷೆ ಹೀಗುಂಟು. ಅದನ್ನು ಹೇಗೆ ನಾವು ಕಾರ್ಯಗತ ಮಾಡೋದ್ರಿಂದ ದಯವಿಟ್ಟು ತಾವೆಲ್ಲ ತಿಳಿಸಬೇಕು, ತಾವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕಂತ ಕೇಳಿಕೊಳ್ತಾ ತಮ್ಮ ಸಲಹೆ ಸಹಕಾರಗಳನ್ನು ನಾನು ಈಗ ಯಾಚಿಸ್ತಿದ್ದೇನೆ. ಉದ್ದೇಶವೇನು ಅಂತ ಹೇಳಿ ನಿಮಗೆಲ್ಲ ತಿಳಿಸಿದ್ದಾರೆ. ಹಾಗೆಯೇ ತಾವೆಲ್ಲರೂ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಈ ಮೂಲಕ ನಾನು ನಿಮಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಇದರಲ್ಲಿ ಒಟ್ಟು 24 ದಿವಸ ಆಗ್ತದೆ ಆ ಡೇಟಲ್ಲಿ, ಆ ಪೀರಿಯಡ್. ಅದರಲ್ಲಿ 23 ದಿವಸದ ನಾವು ಅಭಿಯಾನ ಮಾಡಿ 1 ದಿವಸ ಕೊನೆಯದು ಸಮಾರಂಭ ಅಂತ ಹಾಗೆ ತೀರ್ಮಾನಿಸ್ತೀವಿ. ಭೇಟಿ ನೀಡುವ ಕಾರ್ಯಕ್ರಮ ಹೇಗೆ ಮಾಡುವುದು? ಎಲ್ಲರೂ ಸಲಹೆ ಹೇಳಿ ಏನೆಲ್ಲ ಮಾಡ್ಬೋದು. ಅಭಿಯಾನದ ಪ್ರಾರಂಭದಲ್ಲಿ ಫಸ್ಟಿಗೆ ಮನೆ ಸಂಘ ಸಂಸ್ಥೆ ಇರ್ತಾರಲ್ಲ, ಸಂಘದಲ್ಲಿ ಅವರನ್ನೆಲ್ಲ ಒಟ್ಟು ಮಾಡಿ ಅಲ್ಲಿ ಅವರ ಹತ್ರ 1 ದಿವಸ ನೀವು ಯಾವಾಗಿದ್ರೆ ಆವತ್ತೊಂದು ಅರ್ಧ ಗಂಟೆ ಮುಂಚೆ ಏನಾದರೂ ಅವರಿಗೆ ಅದರ ಬಗ್ಗೆ ವಿಷಯ ತಿಳಿಸಿದ್ರೆ ಹೇಗೆ ಅದು ಅಷ್ಟು ಪರಿಣಾಮಕಾರಿ ಆಗುವುದಿಲ್ಲ ಅಂತ ಹೇಳಿ ನಮ್ಮ